ಎಚ್ಡಿ ಕೋಟೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯಲ್ಲಿ ಮಿಷನ್ ಇಂದ್ರಧನುಷ್ 5.0 ಅಭಿಯಾನದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಶಾಸಕ ಅನಿಲ್ ಚಿಕ್ಕಮಾದು ಅಧ್ಯಕ್ಷತೆ ವಹಿಸಿ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯ ಆರ್ಸಿಎಚ್ ಅಧಿಕಾರಿಗಳಾದ ಡಾಕ್ಟರ್ ಜಯಂತ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಳಿಕ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾದು, ಮಿಷನ್ ಇಂದ್ರಧನುಷ್ 5.0 ಕಾರ್ಯಕ್ರಮ ರಾಜ್ಯಾದ್ಯಂತ ಪ್ರಾರಂಭವಾಗುತ್ತದೆ. ಈ ಅಭಿಯಾನ 3 ಹಂತದಲ್ಲಿ ನಡೆಯುತ್ತೆ. 1ನೇ ಹಂತ ಆಗಸ್ಟ್ 7 ರಿಂದ 12 ರವರೆಗೆ, 2ನೇ ಹಂತ ಸೆಪ್ಟೆಂಬರ್ 11 ರಿಂದ 16 ರವರೆಗೆ, 3ನೇ ಹಂತ ಅಕ್ಟೋಬರ್ 9 ರಿಂದ 14 ರವರೆಗೆ ನಡೆಯುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಟಿ ರವಿಕುಮಾರ್, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸೋಮಣ್ಣ, ತಾಲೂಕು ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಧರಣೇಶ್, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಇನ್ನಿತರರು ಹಾಜರಿದ್ದರು. ವರದಿ ಮಲಾರ ಮಹದೇವಸ್ವಾಮಿ. ಕರ್ನಾಟಕ ರಾಜ್ಯಾದ್ಯಂತ ತೀವ್ರತರ ಮಿಷನ್ ಇಂದ್ರಧನುಷ್ ಎಂಬ ಕಾರ್ಯಕ್ರಮವನ್ನು ನಾವು ಪ್ರತಿ ತಿಂಗಳಲ್ಲಿ, ಅಂದರೆ ಈ ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರು 3 ತಿಂಗಳಲ್ಲಿ ಒಂದೊಂದು ವಾರ ಮತ್ತೆ ಗರ್ಭಿಣಿಯರು ಯಾರು ಚುಚ್ಚುಮದ್ದಿನಿಂದ ವಂಚಿತರಾಗಿರ್ತಾರೆ ಅಂಥವ್ರನ್ನ ನಾವು ಮನೆ ಭೇಟಿ ಮಾಡಿ ಅವರ ಲಿಸ್ಟ್ ತೆಗೆದುಕೊಂಡು ಈ ಒಂದು ವಾರದೊಳಗೆ ವ್ಯಾಕ್ಸಿನೇಷನ್ ಮಾಡುವಂಥ ಜವಾಬ್ದಾರಿ ಈ ನಮ್ಮ ಇಲಾಖೆಗಿದೆ. ಅದನ್ನು ನಾವು ಇಂದ್ರಧನುಷ್ ಅನ್ನೋ ಮೋಡ್ನಲ್ಲಿ ಇವತ್ತು 5 ದಿವಸ ನಾವು ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಇವತ್ತು ತಕ್ಷಣ ಆಗೋಯ್ತು ನಮ್ದು ವ್ಯಾಕ್ಸಿನ್ ಅಂತ ಅನ್ಕೋತಾರೆ. ಯಾಕೆಂದ್ರೆ ತಾಯಿ ಮನೇಲಿದ್ದಾಗ ಆ ಗರ್ಭಿಣಿ ಹೆಂಗಸು ಮದುವೆ ಆಗುತ್ತೆ, ಹೆರಿಗೆ ಆದ್ಮೇಲೆ 3 ವ್ಯಾಕ್ಸಿನ್ ಹಾಕೋದಂಗೆ ನಮ್ಮ ಜೊತೆ ಇರ್ತಾರೆ ಅಂತ ಒಂದು ನಾವು ಅನಾಲಿಸಿಸ್ ಮಾಡಿರೋದು. ಅವ್ರು ಯಾವಾಗ ಅದು ಗಂಡನ ಮನೆಗೆ ಹೋದಾಗ ಅದಕ್ಕೆ ಅಷ್ಟೇ ಪ್ರಾಮುಖ್ಯತೆ ಹೇಳಿದಾಗ ಪಾಪ ಕೆಲವರು ತಿಳುವಳಿಕೆ ಇಲ್ದಿದ್ದಾಗ ಇಂಜೆಕ್ಷನ್ ಕೊಡಿಸಿದೆ ಆ ಮಗುಗೆ ಆಯ್ತು ಅನ್ನೋ ಆ ಥರ ಒಂದು ಪ್ರತೀತಿ ಇದೆ. ಅದಕ್ಕೆ ನಿಮ್ಗಳದ್ದು ನಮ್ಮ ಆಶಾ ವರ್ಕರ್ಸ್ ಇರ್ಬೋದು, ನಮ್ಮ PHCOs ನಾವು ಐಡೆಂಟಿಫೈ ಮಾಡಿ ಇದನ್ನ ಹೆಡ್ಕೌಂಟ್ ಅಂತೀವಿ, ಐಡೆಂಟಿಫೈ ಮಾಡಿ ಅಂತ ಮಕ್ಕಳನ್ನ ಗುರುತಿಸ್ಕೊಂಡು ನಾವು ಇಟ್ಕೋಬೇಕಾಗುತ್ತೆ. ಎರಡನೇದು ಹೆಡ್ಕೌಂಟ್ ಸರ್ವೆ ನಮಗೆ 15 ದಿವಸದಿಂದ ಶುರುವಾಗಿದೆ. ಈ ಹೆಡ್ಕೌಂಟ್ ಸರ್ವೆನಲ್ಲಿ ಎಲ್ಲ ಏರಿಯಾದಲ್ಲಿ ಹೆಚ್ಚಿಗೆ ನಾವು ಮಾಡಬೇಕಾದ ಹೈ ರಿಸ್ಕ್ ಏರಿಯಾಸ್ ಅಂತ ಎಲ್ಲ ತಾಲೂಕಿನ ಸಿಬ್ಬಂದಿಗಳು ಹಾಗೂ ನಮ್ಮ ಆರೋಗ್ಯ ಕೆಲಸವನ್ನು ನಾವು ಮಾಡಿದ್ದೀವಿ. ಇದ್ರ ಬಗ್ಗೆ ನಮ್ಮ ಜಯಂತ್ ಸರ್ ಪರಿಪೂರ್ಣವಾಗಿ ಮಾತಾಡಿದ್ದಾರೆ. ಒಂದು ಲಸಿಕೆ ಬಗ್ಗೆ ಈಗ ನಮ್ಮ ತಾಲೂಕಲ್ಲಿ ಉದಾಹರಣೆಗೆ 2 ವರ್ಷ 0 ಇಂದ 2 ವರ್ಷದ 1 ತಿಂಗಳು, 2 ತಿಂಗಳು, 3 ತಿಂಗಳು, 2 ವರ್ಷದ ಮಕ್ಕಳಿಗೆ 462 ಜನ ಲಸಿಕೆ ಹಾಕಿಸುವಂಥದ್ದು ಆಗ್ತಿದ್ದು ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಜೊತೆಗೆ ಒಂದು ಇನ್ನೊಂದು Release